ಒಂದು ಕಾಲದಲ್ಲಿ ಹೋರಾಟದ ಹೆಜ್ಜೆಗಳ ಸದ್ದು ಕೇಳಿಸುತ್ತಿದ್ದ ಮನೆ, ಜನಪರ ಚಿಂತನೆಗಳ ಚರ್ಚೆ ನಡೆಯುತ್ತಿದ್ದ ಮನೆ, ಸ್ವಾತಂತ್ರ್ಯದ ಕನಸುಗಳನ್ನು ಕಂಡ ಮನಸ್ಸೊಂದರ ಬದುಕಿಗೆ ಸಾಕ್ಷಿಯಾಗಿದ್ದ ಮನೆ ಇಂದು ಮೌನವಾಗಿದೆ. ಮಾರ್ನಾ ಬೈಲಿನ ಪೊದೆಗಳ ನಡುವೆ ತಲೆ ಎತ್ತಿ ನಿಂತಿರುವ ಆ ಮನೆಗೆ ಈಗ ಬೀಗ. ಸುತ್ತಲೂ ಬೆಳೆದು ನಿಂತಿರುವ ಗಿಡಗಂಟಿಗಳ ನಡುವೆ ಅಹಿಂಸಾ ಮನೆ ಯಾರನ್ನೋ ಕಾಯುತ್ತಿರುವಂತೆ ಕಾಣುತ್ತದೆ. ಆದರೆ ಒಳಗೆ ಮಾತ್ರ ಸ್ಮಶಾನ ಮೌನ ಆವರಿಸಿದೆ. ಇದು ಸಾಮಾನ್ಯ ಮನೆಯಲ್ಲ. ದಕ್ಷಿಣ ಕನ್ನಡದ ಸ್ವಾತಂತ್ರ್ಯ ಹೋರಾಟಗಾರ, ಸಮಾಜವಾದಿ ಚಿಂತಕ, ಜನಪರ ಹೋರಾಟಗಾರ ಡಾಕ್ಟರ್ ಅಮ್ಮೆಂಬಳ ಬಾಳಪ್ಪರು ತಮ್ಮ ಜೀವನದ ಕೊನೆಯ ದಿನಗಳನ್ನು ಕಳೆದ ಮನೆ. ಬಾಳಪ್ಪರು 2014ರ ಮೇ 15ರಂದು ನಿಧನರಾದರು. ಅವರ ನಿಧನದ ಬಳಿಕ ಅವರ ತಮ್ಮನ ಪತ್ನಿ ಈ ಮನೆಯಲ್ಲಿ ವಾಸಿಸುತ್ತಿದ್ದರು. ಅನಾರೋಗ್ಯದ ಹಿನ್ನೆಲೆಯಲ್ಲಿ ಅವರನ್ನು ಆಶ್ರಮಕ್ಕೆ ಸೇರಿಸಲಾಗಿತ್ತು. ಸುಮಾರು 1.5 ವರ್ಷಗಳ ಹಿಂದೆ ಅವರು ನಿಧನರಾದ ಬಳಿಕ ಅಹಿಂಸಾ ಮನೆ ಸಂಪೂರ್ಣವಾಗಿ ನಿರ್ಜನವಾಗಿದೆ. ಬಂಟ್ವಾಳ ತಾಲೂಕಿನ ಅಮ್ಮೆಂಬಳವೇ ಬಾಳಪ್ಪರ ಹುಟ್ಟೂರು. ಆದರೆ ಸ್ವಾತಂತ್ರ್ಯ ಹೋರಾಟದಿಂದ ಹಿಡಿದು ಕಾರ್ಮಿಕ, ಸಮಾಜವಾದಿ ಹಾಗೂ ಜನಪರ ಹೋರಾಟಗಳವರೆಗೆ ತಮ್ಮನ್ನು ತೊಡಗಿಸಿಕೊಂಡಿದ್ದ ಅವರು ಮಂಗಳೂರನ್ನೇ ತಮ್ಮ ಕಾರ್ಯಕ್ಷೇತ್ರವನ್ನಾಗಿ ಮಾಡಿಕೊಂಡಿದ್ದರು. 1942ರ ಕ್ವಿಟ್ ಇಂಡಿಯಾ ಚಳವಳಿಯಲ್ಲಿ ಭಾಗವಹಿಸಿದ್ದ ಅವರು ಬ್ರಿಟಿಷರ ಜೈಲುವಾಸವನ್ನು ಅನುಭವಿಸಿದ್ದರು. ಸ್ವಾತಂತ್ರ್ಯ ಹೋರಾಟದಲ್ಲಿ ತೊಡಗಿಸಿಕೊಂಡಿದ್ದ ಬಾಳಪ್ಪರಿಗೆ ಸರಕಾರ ಮಾರ್ನಾ ಬೈಲಿನ ಜಾಗ ನೀಡಿತ್ತು. ಅಲ್ಲಿ ಅವರು ಹಲವು ವರ್ಷಗಳ ಕಾಲ ನೆಲೆಸಿದ್ದರು. ಹೀಗಾಗಿ ಅಹಿಂಸಾ ಮನೆ ಅವರ ಬದುಕಿನ ಒಂದು ಪ್ರಮುಖ ಅಧ್ಯಾಯವಾಗಿ ಉಳಿಯಿತು. ಇದೀಗ ಅವರ ಹೆಸರಿನಲ್ಲಿ ಒಂದು ಸ್ಮರಣ ಕೇಂದ್ರ ಅಥವಾ ಮ್ಯೂಸಿಯಂ ಆಗಿ ರೂಪಿಸುವ ಕನಸು ಕುಟುಂಬದಲ್ಲಿದೆ. ಕುಟುಂಬದ ಎಲ್ಲ ಸದಸ್ಯರು ಒಟ್ಟಾಗಿ ಕೂತು ಚರ್ಚೆ ಮಾಡಿ ಮುಂದಿನ ನಿರ್ಧಾರ ಕೈಗೊಳ್ಳಬೇಕು. ಬಾಳಪ್ಪರ ನೆನಪು ಉಳಿಯುವ ರೀತಿಯಲ್ಲಿ ಏನಾದರೂ ಮಾಡಬೇಕು ಎಂಬ ಯೋಚನೆ ಇದೆ ಎನ್ನುತ್ತಾರೆ ಮೊಮ್ಮಗ ರವೀಂದ್ರ.